ನಿಮಗೆ ಒಂದು ವ್ಯೂ ಕಾಣಲಿಕ್ಕೆ ಸಿಗ್ತದೆ ಈ ರೀತಿಯಾಗಿ. ಸೂಪರ್ ಆಗಿಂಟು ವ್ಯೂ ನೋಡ್ಬೋದು. ಇದೇ ಕೆರೆ ನೋಡಿ ಎಷ್ಟು ಕ್ಲೀನ್. ಈ ನೀರಲ್ಲಿ ಆಮೇಲೆ ಮೀನು ಎಲ್ಲ ಇರ್ತದೆ. ಸೊ ವೆಲ್ಕಮ್ ಬ್ಯಾಕ್ ಮ್ಯಾಂಗ್ಳೂರ್ ಸ್ವೀಟ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ತುಂಬ ದಿವಸ ಆಯಿತು ವೀಡಿಯೋಸು ಲಾಗ್ ಯಾವುದು ಮಾಡದೆ. ನಮ್ಮ ಊರಲ್ಲಿ ಯಾವ ರೀತಿ ಎಲ್ಲ ಇದೆ ಏರಿಯಾವೆಲ್ಲ, ಅಂದರೆ ನಮ್ಮ ಏರಿಯಾವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೋಡ್ಬೋದು ಇದೆಲ್ಲ ನಮ್ಮದೇ ಏರಿಯಾ. ಸೊ ಇದೆಲ್ಲ ರಬ್ಬರ್ ಇದು. ಸೊ ಆ ಕಡೆಯಲ್ಲಿ ಇದು ಸಿಕ್ಕಾಪಟ್ಟೆ ಮಳೆ ಬಂದು ಈ ರೀತಿಯಾಗಿ ಆಗಿದೆ ರೋಡೆಲ್ಲ. ಸೊ ಇಲ್ಲಿ ಒಂದು ಪಕ್ಕದಲ್ಲಿ ಸಂದು ಕೆರೆ ಉಂಟು. ಸೊ ನೋಡಲಿಕ್ಕೆ ತುಂಬ ನೋಡ್ಬೋದು ನಾವು. ಈಗ ಅಲ್ಲಿ ಸ್ವಲ್ಪ ಮುಂದೆ ಅದರಲ್ಲಿ ಸಂದು ಕೆರೆ ಉಂಟು, ಶುದ್ಧ ನೀರು ನೋಡ್ಬೋದು. ನೀರೆಲ್ಲ ಫುಲ್ ಕ್ಲೀನ್ ಉಂಟು. ಸೊ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಕೆಳಗೆ ಉಂಟು. ಸೊ ನೋಡಿ ಇದೇ ಕೆರೆ ನೋಡ್ಬೋದು. ಇದೇ ಕೆರೆ ನೋಡಿ ಎಷ್ಟು ಕ್ಲೀನ್. ಈ ನೀರಲ್ಲಿ ಆಮೇಲೆ ಮೀನು ಎಲ್ಲ ಇರ್ತದೆ. ಇದೆಲ್ಲ ಅಡಿಕೆ ಮರ ನೋಡ್ಬೋದು. ಸೊ ನೋಡಿ ಇನ್ನೆಲ್ಲ ಅಡಿಕೆಯನ್ನೆಲ್ಲ ಕೊಯ್ಯುವಂಥ ಟೈಮ್ ಬಂತು. ಆದರೆ ಇಲ್ಲಿ ಅಡಿಕೆ ಇದ್ದವರಿಗೆಲ್ಲ ತುಂಬ ಪ್ರಾಬ್ಲಮ್. ಅಂದರೆ ಸಿಕ್ಕಾಪಟ್ಟೆ ಮಳೆ ನೋಡ್ಬೋದು. ಒಂದು 2-3 ವಾರದಿಂದ ಫುಲ್ ಮಳೆ. ಸೊ ಹಾಗಾಗಿರುವಾಗ ಅಡಿಕೆಯವರಿಗೆಲ್ಲ, ಕೃಷಿಕರಿಗೆಲ್ಲ ಅಡಿಕೆಯನ್ನೆಲ್ಲ ಒಣಗಿಸಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಬಿಸಿಲಿಲ್ಲ. ಸೊ ಆ ಕಾರಣಕ್ಕಾಗಿ. ಸೊ ಇದು ನೋಡ್ಬೋದು. ಇದೆಲ್ಲ ರಬ್ಬರ್ ಮರ. ಆ ಕಡೆ ಎಲ್ಲ ಅಡಿಕೆ ಮರ. ಸೊ ತುಂಬಾ ದಿವಸ ಆಯಿತು ವ್ಲಾಗ್ ಎಲ್ಲ ಮಾಡದೆ. ಸೊ ಎಲ್ಲರೂ ಕೇಳ್ತಿದ್ರು ಏನು ಚಾನಲ್ ಸುದ್ದಿ ಎಲ್ಲ, ಏನು ಯೂಟ್ಯೂಬಲ್ಲಿ ವೀಡಿಯೋನೇ ಬರ್ತಾ ಇಲ್ಲ ಅಂತೆಲ್ಲ ಹೇಳ್ತಿದ್ರು. ಸೊ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಯಾವುದೇ ಒಂದು ವೀಡಿಯೋವನ್ನು ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇನ್ನು ಮುಂದೆ ವೀಡಿಯೋಸ್ ಎಲ್ಲ ಬರ್ತಾ ಇರ್ತದೆ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಏನಿಲ್ಲ, ಏನು ಸ್ಪೆಷಲ್ ಏನಿಲ್ಲ. ಜಸ್ಟ್ ಒಂದು ನಮ್ಮ ಏರಿಯಾ ಎಲ್ಲ ನಿಮಗೆ ತೋರಿಸಿದ್ದು ಈ ರೀತಿಯಾಗಿ ಉಂಟು. ಅಂದರೆ ಮಂಗಳೂರು ಸೈಡ್ ನಮ್ಮ ಈ ರೀತಿಯಾಗಿ ಎಲ್ಲ ಅಡಿಕೆ ಮರ, ರಬ್ಬರ್ ಮರ ಅದೆಲ್ಲ ಕಾಣಲಿಕ್ಕೆ ತುಂಬಾ ಸಿಗ್ತದೆ. ಸೊ ಇದೊಂದು ನೋಡ್ಬೋದು, ಫುಲ್ ಅಪ್ಪು. ಇಲ್ಲಿ ಹತ್ತಿಕೊಂಡು ಹೋಗಬೇಕು. ಇಲ್ಲಿ ಮಳೆ ಎಲ್ಲ ಬಂದು ಈ ರೀತಿಯಾಗಿ ಆಗಿ ಹೋಗಿದೆ. ರೋಡೆಲ್ಲ ಏನಿಲ್ಲ, ಫುಲ್ಲು ಎಲ್ಲ ಗುಂಡಿ ಆಗಿದೆ. ನೀರೆಲ್ಲ ಬಂದು ಅಲ್ಲಿ ನೋಡ್ಬೋದು. ಸೊ ಮಳೆ ಅಂದರೆ ಸಿಕ್ಕಾಪಟ್ಟೆ ಇತ್ತು ಇಲ್ಲಿ ನಮ್ಮ ಮಂಗಳೂರು ಸೈಡು. ಸೊ ಬ್ಯಾಂಗ್ಳೂರು ಸೈಡ್ ಸಹ ನ್ಯೂಸಲ್ಲೆಲ್ಲ ನೋಡಿದ ಹಾಗೆ ಬ್ಯಾಂಗ್ಳೂರು ಸೈಡ್ ಸಹ ಮಳೆ ಎಲ್ಲ ಇತ್ತಂತೆ. ಸೊ ಈ ಕಡೆ ಮಂಗಳೂರು ಸೈಡ್ ಸಹ ಸಿಕ್ಕಾಪಟ್ಟೆ ಮಳೆ ಇತ್ತು. ಆಗ ಹೇಳಿದಾಗೇ ಈ ಕೃಷಿಕರಿಗೆಲ್ಲ ಈ ಮಳೆಯಿಂದ ತುಂಬ ತೊಂದರೆ ಉಂಟಾಯಿತು, ಪ್ರಾಬ್ಲಮ್ ಆಯಿತು. ಯಾಕಂತ ಹೇಳಿದರೆ ಅವರಿಗೆ ಅದೇ ಅಡಿಕೆ ಎಲ್ಲ ಒಣಗಿಸ್ಲಿಲ್ಲ, ಬಿಸಿಲಿಲ್ಲ. ಮತ್ತು ಒಳಗೆ ಅಡಿಕೆಯನ್ನೆಲ್ಲ ಇಟ್ಟರೆ, ಮನೆಯಲ್ಲಿ ಅಡಿಕೆಯನ್ನು ಇಟ್ಟರೆ ಅದು ಮೊಳಕೆ ಬರ್ತದೆ. ಸೊ ಆ ರೀತಿ ಮೊಳಕೆ ಬಂದರೆ ಆ ಅಡಿಕೆಗೆ ಏನಷ್ಟು ವ್ಯಾಲ್ಯೂ ಇಲ್ಲ. ಸೊ ಹಾಗಿರುವಾಗ ಕೃಷಿಕರಿಗೆ ತುಂಬ ಕಷ್ಟ ಆಯಿತು. ಇದೊಂದು ರೋಡು ಕೆಳಗೆ ಹೋಗುವಂಥದ್ದು. ಸೊ ಇಷ್ಟೇ ಫ್ರೆಂಡ್ಸ್. ಇನ್ನೂ ಒಳ್ಳೆಯ ವೀಡಿಯೋ ಹಾಕ್ತೀನಿ. ಈ ವಿಡಿಯೋದಲ್ಲಿ ಹಾಗೆ ಹೇಳಿದಾಗೆ ಇದರಲ್ಲಿ ಒಂದು ವಿಶೇಷತೆ ಸ್ಪೆಷಲ್ ಏನಿಲ್ಲ, ಜಸ್ಟ್ ಒಂದು ವೀಡಿಯೋ ಮಾಡಬೇಕಂತ ಆಯಿತು. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್, ಸಿಯಾ. ಈ ಕಡೆಯಿಂದ ವಾಪಸ್ ರಿಟರ್ನ್ ನಿಮಗೆ ಮೇಲೆ ಯಾವ ರೀತಿ ಕಾಣ್ತದೆ ಅಂತ ತೋರಿಸ್ತೇನೆ. ವ್ಯೂ ಒಂದು ಇಲ್ಲಿ ಚೆಂದ ಸೂಪರಾದ ವ್ಯೂ ಉಂಟು ನೋಡಿ. ನಾನೀಗ ಬಂದಂಥ ಒಂದು ದಾರಿ ಎಲ್ಲಿಂದ ಹತ್ತಿಕೊಂಡು ಬಂದೆ ಅಂತ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಬನ್ನಿ ತೋರಿಸ್ತೀನಿ ವಾಪಸ್ ನೋಡಿ. ಹೀಗೆ ಇಲ್ಲಿಂದ ಈಗ ಬಂದದ್ದು. ಸೊ ಇಲ್ಲಿ ಒಂದು ನಾನು ಝೂಮ್ ಮಾಡೋ ನಿಮಗೆ ಒಂದು ವ್ಯೂ ಕಾಣಲಿಕ್ಕೆ ಸಿಗ್ತದೆ ಈ ರೀತಿಯಾಗಿ. ಸೂಪರ್ ಆಗಿಂಟು ವ್ಯೂ.
ಓಕೆ.